అయిపోయేనా? ఆ!
ಯಾರಿದ್ದೀರಾ ಕಮೆಂಟ್ ಮಾಡಿ.
ಕೋಸ್ಟಲ್ ಸ್ಪೈಸಸ್ ಹಾಯ್ ಅಂತ ಹೇಳ್ತಾ ಇದ್ದಾರೆ. ಹಾಯ್, ಲೈಕ್ ಕೊಡಿ ಆಯಿತಾ. ಕೋಸ್ಟಲ್ ಅವರೇ ಹಾಯ್, ಲೈಕ್ ಕೊಡಿ.
ಯಾವ ಕನಸು ರಿಜ್ಜ ಅವ್ರು ಬಂದರು, ಶಾಂತ ಸಿಸ್ ಬಂದರು. ಹಾಯ್ ಶಾಂತ ಸಿಸ್, ವೆಲ್ಕಮ್. ಕೇನುಜಿ ಸಿಸ್, ಉಳ್ಳರೆ ಶಾಂತ ಸಿಸ್, ಬೇಗ ಬೇಗ ಮನೆ ಲೈವ್ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇದ್ದೀರಾ ಕನಸು? ಅನಿಲ್ ಇದ್ದೀರಾ? ಶಾಂತ ಸಿಸ್ ಇದ್ದೀರಾ? ಇದ್ರೆ ಕಮೆಂಟ್ ಮಾಡಿ. ಯಾರಿರಲಿಲ್ಲ, ಅದಕ್ಕೆ ನಾನು ಹೋದದ್ದು, ಕಾಫಿ ಕುಡ್ಲಿಕ್ಕೆ ಹೋದದ್ದು. ಇದ್ದೀರಾ? ಯಾರಿದ್ದೀರಾ ಕಮೆಂಟ್ ಮಾಡಿ. ಇತ್ತಕ್ಕೆ ಏನು ಸಿಸ್ ಮ್ಯೂಟ್ ಇತ್ತೆ ಸಿಸ್ ಏರ್ಲಿ ಇಜ್ಜಿರತ್ತೆ ಐಕ್ ದೀದು ಪೋಯ್ನಿ ವರ ಚಾಪಾರ್ದು ಬರ್ಪೆನ್ ಅಂಚ ಪೋದು ಬರ್ತೀನಿ. ಏರ್ಲಿ ಇತ್ತಿಜೇರು ಒಂಜಿ ಅರ್ಧ ಗಂಟೆ ಅಂಡ್ ಸ್ಟಾರ್ಟ್ ಬಂತದ. ಬಕ್ಕ 2 ಸಲ ಕಟ್ ಆಂಡಿ ಲೈವ್ ನೆಟ್ವರ್ಕ್ದ ದಾದನ ಪ್ರಾಬ್ಲಮ್. ಹೊರ ಎಕಡೆ ಪ್ರಸದನ್ನೇ ಪುರ ಇತ್ತೇರು ಒಂಜಿ 5 ಜನ ಇತ್ತೇರು ಎಕಡೆ ಅಪ್ಪಗ ಅಕ್ಕಲು ಪೋಯಗ ಕಟ್ಟಾನ್ ಗಡಿ 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 ಕಟ್ಟಾವನು. ಹಾಯ್ ಅನಿಲ್, ಎಲ್ಲಿದ್ದೀರಾ ಅನಿಲ್? ಪತ್ತೆ ಇಲ್ಲ ನಿಮ್ಮದು, ಎಲ್ಲಿ ಹೋಗಿದ್ದೀರಿ? ಶಾಂತ ಸಿಸ್ ಚಾಪರಿಯಲ್ಲೇ ಶಾಂತ ಸಿಸ್. ಅನಿಲ್ ಕಾಫಿ ಆಯ್ತಾ? ಓಕೆ ಸಿಸ್, ನಮಗೆ ಕಾಫಿ ಬೇಕಾ? ಕಾಫಿ ಉಂಟು, ಚಾ ದಿವೊಂದುಲ್ಲೆ ಸಿಸ್. ಜೆತ್ತಿತ್ತರ ಶಾಂತ ಸಿಸ್ ಯಾನ್ಲ ಜೆತ್ತೀನಿ 3 ಗಂಟೆ ಲೈವ್ ಸ್ಟಾರ್ಟ್ ಮಲ್ಪನ ಅಲ್ಲ ಕಾಲ್ ಕಮ್ಮಿ ನಾಲ್ ಲೈವ್ ಸ್ಟಾರ್ಟ್ ಮಲ್ಪನ ಬಕ್ಕ ಒಂಜಿ 5 ಜನ ಇತ್ತೀರ ಇಟ್ ಲೈವ್ ಅವು ಕಟ್ಟಾಣಿ ಐದಕ್ಕೆ ಸ್ಟಾರ್ಟ್ ಮಲ್ತೆ ಅದಕ್ಕೆ ಏರ್ಲಿಜ್ಜೀರ್ ಐಕೆ ನನ್ನ ಚಾ ಪರ್ದು ಬರ್ಪೆನ್ ಪೋಯಿ. ಅಂದೆ ಸಿಸ್ ಎತ್ತೆ ಅಂದೆ ಯಾನ್ಲ ನಿದ್ರೆ ಇಂಕೆ ಶೀತದ ಮಾತ್ರೆ ತಂದೈತೆ ಆಯ್ತಾ ಅಮಲ್. ದಾಲನೆ ತುಳಿಗೆ ಜೀರೋ ತೋಚ್ಪೋನ್ ತುಳಿಗೆ ದಾದಂದು ಗೊತ್ತಿಜ್ಜಿ ನೆಟ್ವರ್ಕ್ದ ಬಾರಿ ಉಂದು ಕರ್ಮ. ನಿಕುಲಿದ 2 ಜನ ಇಜ್ಜಾರ ಜೀರೋ ತೋಚ್ಪೋನ್ ಉಂಡು. ಯಾವ ಟೈಮ್ ಪ್ರಸಾದ್ ಇರುತ್ತೆ ಅದಕ್ಕೆ ಪ್ರಸಾದ್ ತಯಾರಿ ಮಾಡುವ ಕೆಲಸ ಭಾಳ ಇದೆ. 21 ದಿನಗಳು ತುಂಬ ಬ್ಯುಸಿ ಇತ್ತು. ದಯವಿಟ್ಟು ತಪ್ಪು ತಿಳ್ಕೊಡ್ವಿ ನಮ್ಮಪ್ಪ. ಓ ಹೌದಾ, ಗಣೇಶನ ನೀವಲ್ಲಿ ಕೂರಿಸ್ತೀರಾ? ಗಣೇಶನನ್ನು 20 ದಿನ ಕೂರಿಸ್ತೀರಾ ಗಣೇಶನನ್ನು? ಓ ಹಾಗೆ ಓಕೆ ಓಕೆ ಅನಿಲ್ ಬ್ರೋ, ಓಕೆ ನೋ ಪ್ರಾಬ್ಲಮ್. ನೀವು ಬ್ಯುಸಿ ಇದ್ದರೆ ಪರವಾಗಿಲ್ಲ ಆಯಿತಾ. ನೀವು ಒಂದು ಲೈಕ್ ಕೊಟ್ಟು ಹೋಗಿ ಸಾಕು. ಗಣಪತಿ ವಿಸರ್ಜನೆ ಇಲ್ವಾ? ಬನ್ನಿ ನಮ್ಮ ಬಾಸ್ ಗಣೇಶನ ಪ್ರಸಾದ ಎತ್ಕೊಂಡು ಹೋಗಿರಂತೆ ದುರ್ಗಾ ಸಿಸ್ ಹಾಗೂ ಶಾಂತ ಸಿಸ್. ಖಂಡಿತ ಬರ್ತಾ ಇದ್ವಿ ಕನಸು ಅವರೇ. ಅನಿಲ್ ದೂರ ಇದೆಯಲ್ಲ, ಇಲ್ಲದಿದ್ರೆ ಖಂಡಿತ ನಿಮ್ಮ ಗಣಪನನ್ನು ನೋಡ್ಲಿಕ್ಕೆ ಬರ್ತಾ ಇದ್ವಿ ನಾವು. ದೂರ ಇದೆ ಅಲ್ಲ, ಹಾಗೆ ಕಷ್ಟ. ನೀವು ವಿಡಿಯೋ ಮಾಡಿ ಹಾಕಿ ಅನಿಲ್.
ಮಾಡಿ ಹಾಕಿ ಆಯ್ತಾ. ನಾನು ನಮ್ಮದು ಅಜ್ಜಿ ಮನೆದು ಗಣಪತಿ ಪೂಜೆದ್ದು ವಿಡಿಯೋ ಮಾಡಿದ್ದೇನೆ, ನೋಡಿ ನಿಮಗೆ ಪುರ್ಸೋದಿದ್ರೆ ನೋಡಿ ಆಯಿತಾ. ನಿಮಗೆ ಪುರ್ಸೊತ್ತಿದ್ರೆ ಟೈಮ್ ಇದ್ದರೆ ನೋಡಿ. ತುಂಬ ದಿನ ಆಯ್ತಲ್ಲ, ನಾನು ಬೆಳಿಗ್ಗೆ ಎನಿಸಿದ್ದು ಅನಿಲ್ ಎಲ್ಲಿ ಹೋದ್ರಿ ಅಂತ, ನೀವು ಪತ್ತೆ ಇಲ್ಲ ನಿಮ್ಮದು ಅಂತ. ನಾನು ಹೀಗೆ ನಿಮ್ಮ ಬಗ್ಗೆ ಇದ್ದು. ನೀವು ಇಂಜೆಕ್ಷನ್ ಎಲ್ಲ ತಗೊಂಡ್ರಾ ಅನಿಲ್? ಇಂಜೆಕ್ಷನ್ ಎಲ್ಲ ತಗೊಂಡ್ರಾ? ನಾಯಿ ಕಚ್ಚಿದಂತ ಹೇಳಿದ್ರಲ್ಲ ಮೊನ್ನೆ, ಅದಕ್ಕೆ ಇಂಜೆಕ್ಷನ್ ಎಲ್ಲ ತಗೊಂಡ್ರಲ್ಲ ಸರಿಯಾದ ಟೈಮಿಗೆ? ಇನ್ನು ಆಡೆ ಸಿಸ್ ಚಾಂಡಿಯ ಶಾಂತ ಸಿಸ್ ಅವೇ ಆ ಮ್ಯೂಟ್ ದಿದ್ದು ಪೋಯಿನಿ ಜನ ಇರ್ಲಿ ಜರ ನಾನು ಚಾಪದ್ ಬರ್ಪವಾಗ ಚೌಲಿ ಹಾಪಡತಿ ಮಸ್ತ್ ಐಕ್. ನನ್ನ ಐಡಿಯಲ್ಲಿ ಫೋಟೋ ಇದೆ ನೋಡಿ ಅಂತ ಹೇಳ್ತಾ ಇದ್ರೆ ಮತ್ತೆ ನೋಡ್ತೇನೆ ಆಯ್ತಾ. ನಾನು ನೀನು ಕಮೆಂಟ್ ಹಾಕಿ ಬಿಡಿ. ಶಾಂತ ಸಿಸ್ ನನ್ನ ಫೋಟೋ ತೂಯರೆ ನೆನಪೇ ಆಯ್ತು ಮಾರ್ರೆ. ಇಲ್ಲ ಕಡಿಮೆ ಆಗಿದೆ ಸಿಸ್, ಆದ್ರೂ ಕೂಡ ನೀನು ಇಂಜೆಕ್ಷನ್ ತಗೊಳ್ಳೋದು ಇರಬೇಡ. ಅದು ಬರ್ಲಿಕ್ಕೆ ಹೇಳಿದಲ್ಲ ಇಂಜೆಕ್ಷನ್ ತಗೊಳ್ಳಿಕ್ಕೆ. ಇಂಜೆಕ್ಷನ್ ತಗೊಳ್ಳೇಬೇಕು ಅದಿಷ್ಟು ಅಂತ ಆಯಿತಾ. ಅದು ಬಿಡಬೇಡ ಆಯಿತಾ. ಅದು ತಗೋ, ಟೈಮ್ಗೆ ಹೇಳಿದ್ದಾರೆ ಇಷ್ಟು ದಿನ ನಂತರ ಬರ್ಲಿಕ್ಕೆ ಹೇಳಿದ್ದಾರೆ, ಅದನ್ನು ತಗೊಳ್ಳೇಬೇಕು ಆಯಿತಾ. ಕಡಿಮೆ ಇದೆ ಅಂತ ಕೂತ್ಕೊಳ್ಬೇಡ ಆಯಿತಾ ಅನಿಲ್. ಇಂಜೆಕ್ಷನ್ ತಗೊಳ್ಳೇಬೇಕು, ಅದಕ್ಕೆ ಎಷ್ಟು ಇಂಜೆಕ್ಷನ್ ಉಂಟು ಅದು ತಗೊಳ್ಳೇಬೇಕು. ಇಲ್ಲದೆ ಮತ್ತೆ ನಿಮಗೆ ಕಷ್ಟ ಆಗೋದು ಅನಿಲ್. ಹಾಗೆಲ್ಲ ಮಾಡಬೇಡಿ, ಇಂಜೆಕ್ಷನ್ ತಗೊಳ್ಳೋದೆ ಕೂತ್ಕೊಳ್ಬೇಡಿ ಆಯಿತಾ. ಈಗ ಯಾವುದು ಕೂಡ ಇದು ಬೆಕ್ಕು ನಾಯಿ ಯಾವುದು ಕೂಡ ಸ್ವಲ್ಪ ಪರಚಿದ್ರು ಕೂಡ ಇಂಜೆಕ್ಷನ್ ತಗೊಳ್ಳೇಬೇಕಂತೆ. ಇನ್ನು 3 ಇದ್ದಾವೆ. ಹೌದೌದು ತಗೊಳ್ಳಿ ಆಯಿತಾ. ಇದು ಬಿಡಬೇಡಿ. ಈಗ ಒಂದು ಜೋರು ಮಳೆ ಬರ್ತದೆ ಮಾರ್ರೆ, ಆಗ ಮತ್ತೆ ಜೋರು ಮಳೆ ಬಂದರೆ ಒಳಗೆ ಹೋಗ್ತೀನಿ ನಾನು ಆಯಿತಾ. ಈಗ ನೀವು ಮಾತಾಡಿ. ತಗೊಳ್ಳೋದಿರ್ಬೇಡಿ ಆಯಿತಾ. ಸಂತೋಷ್ ಅವ್ರು ಬಂದರು ಹೋ ಅಂತ ಹೇಳ್ತಾ ಇದೆ. ಭಯಂಕರ ಮುಗಲ್ ಪಾಡ್ದು ನೀನೆ, ಭಾರಿ ಮುಗಲ್ ತುಲಿ, ಭಯಂಕರ ಮುಗಲ್ ಉಂಟು. ಸಂತೋಷ್ ಅವರೇ ವೆಲ್ಕಮ್. ನಿಮಗೆ ಕಾಫಿ ಆಯ್ತಾ ನಿಮ್ಮದು? ಭಯಂಕರ ಉಂಟು ಇದು ಜೋರು ವರ್ಷ ಹಾರ್ಕೊಂಡು ತುಳಿಯುತ್ತೆ. ಈಗ ಜೋರು ಮಳೆ ಬರ್ತದೆ. ಹೂ ಅಂತ ಹೇಳ್ತಾ ಇದ್ದಾರೆ. ಇದ್ದೇನೆ ಸಂತೋಷ್ ಅವರು, ಇದ್ದೇನೆ. ನಿಮಗೆ ವೆಲ್ಕಮ್. ಕಾಫಿ ಆಯ್ತಾ ಸಂತೋಷ್ ಅವರೇ ನಿಮ್ಮದು? ಶಾಂತ ಸಿಸ್ ವರ್ಷ ಕಮ್ಮಿ ಆಣ ದರ್ಶನ ಇಜ್ಜೈನಿ. ಅಯ್ಯೋ ದೇವರೇ, ಹಿಂದೆ ಉಲ್ಲೆ ಮೂಲೆಯಲ್ಲೇ ಬಸ್ ಗಾಳಿ ಗಾಳಿದು ರಾವೊಂದುಲ್ಲೆ ಗಾಳಿದು ಮುಲ್ಪನೆ ಕುಳೊಂದುಲ್ಲೆ ಬಸ್ ಗಾಳಿ ಭಯಂಕರ ಉಂಟು ಆಯ್ತು. ಉಲೈ ಪೋಪಿನೇ ಬೆಟ್ಟರ್ ತೋಜು ಬರ್ಸನ ಸಂದಿರುವ ಗಾಳಿ ತುಳಿಗಿಂದಿ ತುಳಿ ಗಾಳಿ ತುಳಿ ಭಯಂಕರ ಗಾಳಿ ಉಂಟು. ಸಾಂಗ್ 2 ಜನ ಎಳೆದ ಕೇಳುವೇನು ನೀ ಸ್ವಲ್ಪ ನಿಲ್ಲಬಾರದು 2 ಕಣ್ಣುಗಳಿಗೆ ಗೊತ್ತೊಂದು ನೀರು ನೀ ಬಳಿ ಬರ ಸಾಂಗ್. ಅದು ಯಾವ ಪಿಕ್ಚರ್ದು ಸಾಂಗ್? ಭಯಂಕರ ಗಾಳಿ ಉಂಟು. ಪೂರ ರಟ್ಟು ನಾನು ಹಂಚೋಳು ಗಾಳಿ ನಾಯಿಲ್ ಪೂರ ಒಂದು ನಮ್ಮನೆ ಕೊರೆತೊಂದಿಲ್ಲ ಮಾರ. ಮೇಕಪ್ ಇಚ್ಚತ್ತು ಮೇಕಪ್ ಮಲ್ತು ಒಯ್ದಿತ್ತೆ ಬೋಂಡು ಪೂರ ಗಾಳಿಗೆ ರಟ್ಟದು ಬೋಂಡು. ಅಯ್ಯೋ ದೇವ, ಜನನೇ ಇಜ್ಜಿ ಮಾರ್ರೆ ಸಂತೋಷರೇ ಉರುವಾಪುಡು ಯಾನೇ ಅನ್ನಿ ಅವರೇ ಲೈವ್ ಎಂಡ್ ಮಲ್ತು ಪೋಪೆ ಉಲೈಪೋದು ಒಂದು ವಿಡಿಯೋ ಅಂಡೆಲ್ಲ ಎಡಿಟಿಂಗ್ ಮಲ್ಪ ಎಂದು. ಸಂತೋಷ್ ಬ್ರೋ ವಿಡಿಯೋ ಪಾಡಿದೆ ತೂಲಿ, ಗಣಪತಿನ ವಿಡಿಯೋ ಪಾಡಿದೆ ಪುರುಸೋತಿತ್ತನ ತೂಲಿ. ಅದು ಅನಿಲ್ ಅದು ಪದ್ಯ ಗೊತ್ತಿಲ್ಲವ, ಅದು ಯಾವುದು ಪದ್ಯ, ಯಾವ ಪಿಕ್ಚರ್ ಇದದು? ಇತ್ತೆ ಬೋರಿ ಲೈವ್ ಬೋರ್ ಇತ್ತೆ ಏನದ ಆಲ ಗಾಳಿ ಕೊನೋ. ಅಯ್ಯೋ ಸಂತೋಷ್ ಬ್ರೋ ಏನಂದಾಲ ಗಾಳಿ ಕೊನ ಒಂದು ಅಡೆ ಇಂಕು ಗಾಳಿ ಬಂಡೆ ಇಂಕು ಪೊಡಿಗೆ ಅప్పుడు ಬರ್ರೆ
గాలి మరిపినాడు అనుకోదులే ఎక్కువ గాలి పత్ర బాకిలు మారు ಏನನ್ಕೊನೋ ಒಂದು ಗಾಳಿ ಅದು ಪಂಜೆ ಗಾಳಿ ನೀರು ತೂನೆ ಕೋಲ ಸರಿ ಸಾಟಿಜ್ಜಿ ನಮ್ಮ ಏತೆ ದುನ್ನೊಪ್ಪಳು ಅವು ಐಕ ಕೊನೋಡಂದು ಎನ್ನ ಕೊನೊಪ್ಪುಂಡೆವು ನಮ್ಮ ಪನ್ಪಿನಿ ಮಾತ್ರ ನಾವು ಹಿರಿಯ ಗಾಳಿ ಕೊನ್ಪುಜಿ ಅರಿನ ಗಾಳಿ ಕೊನ್ಪುಜಿ ಐತ ಶಕ್ತಿ ನಮ್ಮ ಎದುರು ನಮ್ಮದು ಆಲೆಜ್ಜ ಮತ್ತೆ ಶೋಕಪ್ಪುಂಡು ಗಾಳಿ ಬಣ್ಣ ಕುಲ್ಲೇರು ನಿಕಲ ಊರ್ದ ಗಣಪತಿನ ಒಂದು ವಿಸರ್ಜನೆ ಆಂಡೆ ಸಂತೋಷ್ ಬ್ರೋ. ದೇಶ ಪ್ರೇಮದಲ್ಲಿ ಕನ್ನಡ ಮರಿಬೇಡ, ಹೆಂಡತಿ ಪ್ರೇಮದಲ್ಲಿ ತಂದೆ ತಾಯಿಯ ಪ್ರೇಮ ಮರಿಬೇಡ. ದುರ್ಗಸಿಸ್ ಲೈವ್ ಅಲ್ಲಿ ಮಾತಾಡುತ್ತಾ ದಯವಿಟ್ಟು ಲೈಕ್ ಮರಿಬೇಡಿ. ಹೌದೌದು, ಲೈಕ್ ಕೊಟ್ಟು ಬಿಡಿ ಆಯ್ತಾ, ಧಾರಾಳವಾಗಿ ಕೊಟ್ಟು ಬಿಡಿ. ನನಗೆ ಸಿಕ್ಕುದೇ 9 ಲೈಕ್ಗಳು, ಅದನ್ನು ಕೂಡ ನೀವು ಕೊಂಡೋಗಬೇಡಿ, ಕೊಟ್ಟು ಬಿಡಿ ಆಯ್ತಾ. ಎಸ್ ಮುರಣಿ ಆತುಂಡು ಹಾ ಎಂಕಲ್ಲ ಅವ್ನು ಕೋಡೆ ಆಯ್ನಿ ಅಜ್ಜಿಲ್ಲದ ಮುರಣಿ ಆಯ್ನಿ ಆಯ್ತಾ. ವಿಡಿಯೋ ಪಾಡ್ದಿತ್ತೆ ತೂಲೆ ಅಜ್ಜಿಲ್ಲದ ಗಣಪತಿದ ವಿಡಿಯೋ ಪಾಡ್ದೆ. ಸೂಪರ್ ಲೈವ್ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಎಂತ ಸೂಪರ್ ಲೈವ್ ಕನಸು, ನನಗೆ ಗೊತ್ತಾಗುದಿಲ್ಲ ಎಂತ ಲೈವ್ ಅಂತ. ಎಲ್ಲಿ ಸೂಪರ್ ಲೈವ್ ಇದು, 3 ಜನ ಇದ್ದೀರ ಅಷ್ಟೇ. ಮಾತಾಡ್ತಾನೆ ಇಚ್ಚಿನ ಪುರ ಕುಂಟು ಪುರ ನಾನು ಕುಂಟು ತೆಕ್ಕೊಡ ಹಾಕೊಂಡಿದ್ದೆ. ನಮನ ಅಲ್ಪ ಒಂಜಿ ದಿನದ ಗಣಪತಿ ಅಂದೆ. ಅನಿಲ್ ಥ್ಯಾಂಕ್ ಯು ಸೋ ಮಚ್ ಅನಿಲ್. ಉಪವಾಸ ಇದ್ದೀನಿ. ನಮ್ಮ ಬಾಸ್ ಗಣೇಶರ ವಿಸರ್ಜನೆ 21 ದಿನ ಉಪವಾಸ. ಸಾಯಂಕಾಲ ಪೂಜೆ ಮುಗಿದ ನಂತರ ಪ್ರಸಾದ ಸ್ವೀಕರಿಸುತ್ತೇನೆ. ಹೌದಾ ಅನಿಲ್? ಓಕೆ ಓಕೆ. ನಿಮ್ಮದ್ರಲ್ಲಿ 21 ದಿನ ಇರ್ತಾರ ಗಣಪತಿ? ನಮ್ಮದ್ರಲ್ಲಿ ಇಲ್ಲಿ ಹೆಚ್ಚು ಅಂದರೆ 11 ಅಷ್ಟೇ. 11, 9, 7 ಹಾಗೆ. ನೀರು ಗಟ್ಟಿ ಉಂಟು ಅಲ್ಲಿಗೆ.
ಹಾವ ಯಾರು ಗಟ್ಟಿ ಉತ್ತೋನ್ವೆ ಯಾನ್ ಗಟ್ಟಿ ಕುಲ್ಲುವೆ ಉಂತುಜಿ ಗಟ್ಟಿ ಕುಲ್ಲುವೆ ತೆಪ್ಪೋಣ್ ಕಮ್ಮಿ ಹಣ್ಣು ಮನೆಯಲ್ಲಿ ಅಲ್ಲ ಕಮಿಟಿ ವತಿಯಿಂದ ನಾನೇ ಅಧ್ಯಕ್ಷ. ಹೌದಾ, ನೀವು ಅಧ್ಯಕ್ಷರ ಈಗ ಅನಿಲ್ ಅವರು? ಓ, ಅಧ್ಯಕ್ಷ ಅನಿಲ್ ಅವರ ಅಧ್ಯಕ್ಷ 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 ಅಧ್ಯಕ್ಷ. ಹೌದಾ ಅನಿಲ್, ಕಂಗ್ರ್ಯಾಚುಲೇಷನ್ ನಿಮಗೆ ಅಧ್ಯಕ್ಷ ಪೋಸ್ಟ್ ಸಿಕ್ಕಿದ್ದಕ್ಕೆ ಆಯ್ತಾ ಅನಿಲ್. ಈಗ ಫ್ರೀಯಾ? ಸಂಜೆ ಮಧ್ಯಾಹ್ನ ಕೂಡ ಬಂದವರಿಗೆಲ್ಲ ಊಟದ ವ್ಯವಸ್ಥೆ ಉಂಟಾ ಅನಿಲ್? ಮತ್ತೆ ಸಾಯಂಕಾಲ ಕೂಡ ಪ್ರಸಾದದ ವ್ಯವಸ್ಥೆ ಉಂಟಾ? ಎಷ್ಟು ಜನ ಬರ್ತಾರೆ ಅಂದಾಜಲ್ಲಿ ಭಕ್ತಾದಿಗಳು? ಸಂತೋಷ್ ಬ್ರೋ ಲೈಕ್ ಕೊರಿಯರೇ ಸಂತೋಷ್ ಬ್ರೋ ಉಲ್ಲಾರಾ ಲೈಕ್ ಕೊರ್ಜಿ ರೋಜಿ ಲೈಕ್ ಕೊರ್ಲೆ ಸ್ಕ್ರೀನ್ ಡಬಲ್ ಟ್ಯಾಪ್ ಮಲ್ಪ್ಲೆ. ಎಸ್ ಕೊಡ್ತೆ ಬಂದಿದೆ. ಥ್ಯಾಂಕ್ ಯು ಸಂತೋಷ್ ಅವರೇ, ಥ್ಯಾಂಕ್ ಯು. ಸಾರಿ ಸಂತೋಷ್ ಪೂಜಾರಿ ಬರ್ತನೆ ಈಗ. 3 ಟೈಮ್ ಪ್ರಸಾದ ಇರುತ್ತೆ. 300ರಿಂದ 350 ಜನ ಬರುತ್ತಾರೆ. ಹೌದಾ, 3 ಟೈಮ್ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಅಲ್ವಾ? 3 ಟೈಮ್ ಪ್ರಸಾದ ಕೂಡ ನೀವೇ ಮಾಡುದಾ? ಜನ ನಿಜ ಅಂದಿ ಎಕಡೆ ಲೈವ್ ಮಾಡ್ತಿತ್ತೆ ಅವಾಗ 5 ಜನ ಇರ್ತೀರಿ. ಹೌದಾದು ಗೊತ್ತು ನಾವು ದಾದಂದು ಗೊತ್ತು. ಗಡಿ 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 ಕಟ್ ಹಾಪಿನ ಲೈವ್ ಐಕ್ ರೀ ಮಲ್ತೀನಿ ನಾನು ಜನ ನಿಜ್ಜೇರಿ ಕಾಂಡೆ ಒಂಜಿ 17 ಜನ ಇರ್ತೀರಿ. 17 ಲೈಕ್ ಆತನ ಕಾಂಡೆ ಜನ ನಿಜ್ಜೇರಿತ್ತೆ ಎಂಚಿನ ನಿಂಗೆ ಗೊತ್ತಾಪುಜಿ ಅಂತ ಲೈವ್ ಎಂಚಿ ಎಂಜಿನ ಆತನಂದೇ ಗೊತ್ತಾಪುಜಿ. ದಾದ ಪ್ರಾಬ್ಲಮ್ ಆತನಂದೇ ಗೊತ್ತಾಪುಜಿ ಲೈವ್ಗೆನ್ನ ಬಾಕಿ ಏನು ಸಪೋರ್ಟಿಗೆ ಪೋಪು ಜೊತೆ ಏರ್ನಲ್ಲ ಅಂಚಾಪಿನ ಮಾತೇನಲ್ಲ ಸಪೋರ್ಟು ಪೋಡು ಒಂಜಿ 10 ನಿಮಿಷ ಅಪ್ಪಗಾಕುಲು ಬರ್ಪೇರಿ ಇಜ್ಜಿನ ಬರ್ಪುಜೇರಿ ಎಂಕಿತೆ ಸಪೋರ್ಟಿಂಗ್ ಪೋಯರೆ ಪುಡ್ಸೊತ್ತೆ ಇಜ್ಜಿ ತಾನು ಕೆಲವೇನ ವೀಡಿಯೋ ಪೂರ ತೂಪಿನಿ ಅಂಚ ನಮ್ಮಲ್ಲಂತೆ ವೀಡಿಯೋ ಎಲ್ಲ ಚೂರು ತೂಪೇರಿ ಅಂಚ ಸಪೋರ್ಟಿಗೆ ಪೋಯರೆ ಪುಡ್ಸೊತ್ತೆ ಯಾವ ಜೀನಿ ಒಂಜಿ ಮೊಬೈಲ್ ಚಾರ್ಜ್ ಉಪ್ಪುಜಿ ಐಕ್ ಬಂಗಾಗ್ಬಿಡ್ತು ಆಯ್ನಾದ್ ಬರ್ತೀನಾದ್ ಬರ್ಪೇರಿ ಬಗದ ಬಾರಿ ಕಮ್ಮಿ. ಹೌದೌದು, ಅದು ಅಡಿಗೆ ಭಟ್ರು ಇದ್ರೆ ಹಣ ಕೊಡಬೇಕಲ್ಲ ದಿನಲ್ಲ, ಅವರು ಪ್ರಸಾದ ಮಾಡಿ ಕೊಡ್ತಾರಲ್ಲ. ಅಲ್ಲ ನೀವು ಆಗ ಹೇಳಿದ್ರಲ್ಲ ಅನಿಲ್ ನನಗೆ ಪ್ರಸಾದ ಮಾಡ್ಲಿಕ್ಕೆ ಉಂಟಂತ ಹೇಳಿದ್ರಲ್ಲ, ಅದಕ್ಕೆ ಕೇಳಿದ್ದು ನಾನು. ಒಂತೆ ಜನ ಕಡೆ ಬತ್ತು ಪೋಯಿರಿ ಅಪ್ಪಗ ಇತ್ತು ನಂತೆ ಜನ ಅವ್ರು ಸಪೋರ್ಟ್ ಮಾಡಿ ಪೋಯಿ ರೈಟ್ ಮುಂಚೆ ಇತ್ತೆ ಕುಡಾಕುಳು ಬರ್ಪುಜಿರತ್ತೆ ಪಣ ಎಲ್ಲ ಹೋಯ್ತೆ ಹೊರ ಸಪೋರ್ಟ್ ಬಂದು ನಗಳು ಬಾಕೋನ ಕೂಡ ಅವ್ರು ಬರ್ಪುಜಿರ ಅಂಚ ಬಕ್ಕ ಹಾಕ್ಲಿಲ್ಲ ಬೇತೆ ಸಪೋರ್ಟಿಂಗ್ ಮಾಡ್ತಾರೆ ಅಂಚ ಬಾರಿ ಬಂಗ ಅಪ್ಪಳು ಎರಿಗಿಲ್ಲ ಸಪೋರ್ಟಿಗೆ ಪೋಪುಜಿ ಸಪೋರ್ಟಿಗೆ ಪೋಂಡ ನಮ್ಮ ಸಪೋರ್ಟ್ ಪೋಂಡಾಕು ಸಪೋರ್ಟ್ ಬರ್ಪೇರು ಅಂಚ ಬಕ್ಕ ವೈರಲ್ ಇತ್ತಿನ ಯೂಟ್ಯೂಬ್ ವೈಟಿ ದಾದನ ಬಂದ್ ಮಲ್ದಂದ ಆಯ್ಕೆ ಬಂದ್ ಮಲ್ದನ ಅಂದೆಲ್ಲ ಗೊತ್ತಿಜ್ಜಿ ಬಕ್ಕ ಟೈಮ್ ಸರಿಯಾದ ಟೈಮ್ ಇಜ್ಜತಿ ಒಟ್ರಾಸಿ ಬರ್ಪೀನಿ ದಾದನೇ ಅದು ಪಂಡ್ರೆ ಅಪ್ಪುಜಿ ದಾದ ಆತನ ಎರೆ ಗೊತ್ತು ಅವೇ ದಾದ ಅಂದಿರ ಗೊತ್ತು ಈ ತೂತು ಜರಿ ಅಪ್ಪ ಗೊರ ಜನಪುರ ಇತ್ತಿನ ತೂತು ಜರಿ ಇರು ಸಂತೋಷ್ ಪ್ರೋ ಈ ತೂತು ಜರಿ ಇಂಚೆ ಈ ಅಪ್ಪಲ್ಲಿ ಈತ ಕಮ್ಮಿ ಜನ ಎತ್ತೇರೆ ಇಚ್ಚಿ ಮಾತೇರ್ನಲ್ಲ ಜನ ಕಮ್ಮಿ ಅಣ್ಣ ಏನಾದ್ರು ಜಾಸ್ತಿ ಇಲ್ಲ ಜನ ಎನ್ನೆಟ್ಟು ಭಯಂಕರ ಕಮ್ಮಿ ಡಲ್ ಪಂಡ ಎಂಚೆ ಡಲ್ ಆತನಂದೇ ಗೊತ್ತು ಜ್ವರನೇ ಕೆಲವರಿಗೆ ಏನು ಬರ್ಪೀರಿ ಇದನ್ನ ನೋಟಿಫಿಕೇಶನ್ ಬರ್ಪೂಜಿ ಅಂಚೆ ಬರ್ಪೀರಿ ಇದಕ್ಕೆ ನೋಟಿಫಿಕೇಶನ್ ಬೈದಿತ್ತಲೆ ಸಂತೋಷ್ ಬ್ರೋ ಹಿರಿಗೆಲ್ಲ ಲೈವ್ದ ನೋಟಿಫಿಕೇಶನ್ ಬರ್ತಿತ್ತನ ಎಸ್ ಬನ್ನೋದಲ್ಲಿ ನಂದು ಬರ್ಪುಣ ನನ್ನದು ಅನ್ಪುಂಡು ಬರ್ಪುಜೇರು ಕೆಲವರು ಬತ್ತು ಸಪೋರ್ಟ್ ಮಲ್ಪೇರು ಕೆಲವರು ಚಾನಲ್ ಇತ್ತಿನ ಕೊಡ್ಪಂಡ ನಮ್ಮಲ್ಲ ಸಪೋರ್ಟ್ ಕೂಡ ಹಾಪಣ ಹಾಕ್ಲಿಕ್ಕೆ ಅಜ್ಜಿನ ಮಾತ್ರ ಬರ್ತೀನಿ ಅಂಚ
ಕಮಿಟಿ ವತಿಯಿಂದ ಇದ್ದಾಗ ನಾನು ಮಾಡು ಭಕ್ತರದಿದ್ದಾಗ ಭಟ್ಟರು ಮಾಡುತ್ತಾರೆ. ಹೌದಾ, ನಿನಗೆಲ್ಲ ಎಲ್ಲ ತಿಂಡಿ ಎಲ್ಲ ಮಾಡಲಿಕ್ಕೆ ಬರ್ತದಾ ಅನಿಲ್? Ini tadi kurang jangan lah tuh lagi zero tuh spawn. Gak ada network juga sari ji. Enek matra network kara badi tila katinan. Baka nama video gitu watch over batra tikku ji. Aw ada on di. ನಾನು 10 ನಿಮಿಷ ಬಕ್ಕ ಎಂಡ್ ಮಲ್ಪೆ ಬಕ್ಕ ಪೋದು ವಿಡಿಯೋ ಅಂಡ್ ಎಡಿಟಿಂಗ್ ಮಲ್ಪೆ ವಿಡಿಯೋ ಎಡಿಟಿಂಗ್ ಆನಂಗನೆ ಕತ್ತಲೆ ಆಪುಂಡು ಐಕಿತ ವಿಡಿಯೋ ಎಡಿಟಿಂಗ್ ಮಲ್ಪೋಡು ಒಂಜಿ 10-12 ನಿಮಿಷದ ವಿಡಿಯೋ ಉಂಡು ಐಕೆ ಎಡಿಟಿಂಗ್ ಕೊರೋಡು ವಾಯ್ಸ್ ಪಾಡುಜಿನಿ ಜಸ್ಟ್ ಇಂಚನೆ ಒಂದು ಮಲ್ಪೆ ಬರುತ್ತೆ ಅಕ್ಕ. ನಾನು ಕೂಡ ಬಟ್ಟ ಮೊದಲು ಮದುವೆಯಲ್ಲಿ ಅಡಿಗೆ ಮಾಡುತ್ತಿದ್ದೆ. ಹೌದಾ, ಅಡಿಗೆ ಮಾಡ್ತಿದ್ರಾ? ಈಗ ಬಟ್ಟೆ ಅಂಗಡಿಯಾ ನಿಮ್ಮದು? ಈಗ ಅಂಗಡಿ ಯಾವುದು? ಅದು ಸ್ಟೋರಾ, ಜನರಲ್ ಸ್ಟೋರಾ ಅಲ್ಲ ಬಟ್ಟೆ ಅಂಗಡಿಯಾ? ಜನರಲ್ ಸ್ಟೋರ್ ಹೌದೌದು. ನೀವು ಮೊನ್ನೆ ನನಗೆ ಹಾಗೆ ಹೇಳಿದಾಗೆ ಆಯಿತು ಜನರಲ್ ಸ್ಟೋರ್ ಅಂತ, ಅದಕ್ಕೆ ಕೇಳಿತ್ತು. ಈಗ ಮಂದಾರ ಸಿಸ್ಟರ್ ಲೈವ್ ಕೂಡ ಇಲ್ಲ ಅಲ್ಲ ಕನಸು? ಪಾಪ ಅವರಿಗೆ ಕೂಡ ಕೆಲಸ ಉಂಟಲ್ಲ, ಕೆಲಸದಿಂದ ಬರುವಾಗ ತುಂಬ ಇದಾಗ್ತದೆ, ಟಯರ್ಡ್ ಆಗ್ತದೆ ಅವರಿಗೆ. ಮಾಡ್ಬೋದು, 10 ದಿನ ಬಿಟ್ಟು ಮಾಡ್ತೇನೆ ಅಂತ ಹೇಳಿದ್ದಾರಲ್ಲ. बाजे मृदंगा नाच रे गणपति बप्पा मोरिया मंगलमूर्ति मोरिया गणपति बप्पा मोरिया मंगलमूर्ति मोरिया नाच नाच बाजे मृदंगा नाच रे गणपति बप्पा मोरिया मंगलमूर्ति मोरिया गणपति बप्पा मोरिया. बाजे मृदंगा नाच रे. ಮನಸ್ಸು ಮಿಡಿಯುತ್ತಿದೆ. ಗೊತ್ತಿಲ್ಲ, ನಾನು ಬ್ಯುಸಿ ಇದ್ದೇನೆ, ಅದಕ್ಕೆ ನೋಡಿಲ್ಲ. ಇವತ್ತು ಅಂಗಡಿಗೆ ಬಂದು ಹೋಗು ಅಂತ ಹೇಳಿದ್ದ ತಮ್ಮ, ಅಂಗಡಿಗೆ ಬಂದೆ. ಓ, ನೀವು ಊರಲ್ಲಿಯಾ? ಗಣಪತಿ ಇಟ್ಟದ್ದು ಊರಲ್ಲಿಯಾ ಅನಿಲ್?
ಗಣಪತಿ ಇಟ್ಟದ್ದು ಊರಲ್ಲಿಯಾ? ಓ ಹಾಗೆ. ಅಂಗಡಿ ಬೇರೆ ಕಡೆ ಇರುದಾ? ಇಬ್ಬರು ಅಣ್ಣ ತಮ್ಮ ಒಂದೇ ಅಂಗಡಿಯನ್ನು ನೋಡ್ಕೊಳ್ಳುದಲ್ವಾ? ಹಾಗೆ ನೋಡ್ಕೊಳ್ಳಿ, ಒಳ್ಳೇದಾಗ್ಲಿ ನಿಮ್ಗೆ ಅಲ್ವಾ.